ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನೀವು ನೋಡ್ತಾ ಇದ್ದೀರಾ ದೀಪಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿದ್ರೆ, ವಾಯ್ಸ್ ಆಫ್ ಕರಾವಳಿ ಕಾಂಪಿಟೇಷನ್ ನಡೆದಿರೋದು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ವಾಯ್ಸ್ ಆಫ್ ಕರಾವಳಿ ಜೂನಿಯರ್ ಸೆಕ್ಷನ್ ಅನೌನ್ಸ್ಮೆಂಟ್ ಆಯಿತು. ಅವರಿಗೆ ಪ್ರೈಸ್ ಕೂಡ ತಲುಪಿಸಿದ್ವಿ ನಾವು. ಅವರ ಒಪಿನಿಯನ್ ಕೂಡ ನೀವು ಕೇಳಿದ್ದೀರಿ. ಆ ವಿಡಿಯೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಬಟ್ ಸೀನಿಯರ್ ಸೆಕ್ಷನ್ ಅನೌನ್ಸ್ಮೆಂಟ್ ಆಗಿದೆ, ಅವರಿಗೆ ಪ್ರೈಸ್ ತಲುಪಿದ್ಯಾ, ಅವರ ವಿಡಿಯೋ ಯಾಕೆ ಬಂದಿಲ್ಲ ಅಂತ ನಿಮಗೆ ಕುತೂಹಲ ಇರ್ಬೋದು, ಸಾಕಷ್ಟು ಕ್ವಶನ್ಗಳು ಇರ್ಬೋದು. ನಾನು ಅವರಿಗೆ ಪ್ರೈಸ್ನ ತಲುಪಿಸಿದ್ದೀನಿ, ಬಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ಬೋದು. ಇದು ನಾನು ಯಾವತ್ತೂ ಅಪ್ಲೋಡ್ ಮಾಡಬೇಕಿದ್ದಂತಹ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ನಮ್ಮ ಸಣ್ಣ ಮಕ್ಕಳು ಕಾಂಪಿಟೇಷನ್ ನಾವು ತಗೊಂಡ್ರೆ ಅವರು ವಿನ್ನರ್ ಹಾಗೂ ರನ್ನರ್ ಅಪ್ ಇಬ್ಬರು ಕೂಡ ನಮ್ಮ ಊರಿಗೆ ಹತ್ತಿರದವರಾಗಿರೋದ್ರಿಂದ, ಕಾರ್ಕಳದವರೇ ಆಗಿರೋದ್ರಿಂದ ಅವರಿಗೆ ನಾನು ಅವ್ರನ್ನ ಡೈರೆಕ್ಟಾಗಿ ಮೀಟ್ ಆಗಿ ಅವ್ರಿಗೆ ನಾನು ಪ್ರೈಸ್ನ ಕೊಟ್ಟೆ. ಬಟ್ ಸೀನಿಯರ್ ಸೆಕ್ಷನಲ್ಲಿ ವಿನ್ನರ್ ಹಾಗೂ ರನ್ನರ್ ಅಪ್ ದೂರದವರಾಗಿರೋದ್ರಿಂದ ಸ್ವಲ್ಪ ನಾನು ಅವರಿಗೆ ಕೊರಿಯರ್ ಮಾಡಬೇಕಾಗಿ ಬಂತು. ವಿನ್ನರ್ಗೆ ಪ್ರೈಸ್ ಬೇಗನೆ ತಲುಪಿದೆ, ಅವರ ವಿಡಿಯೋ ಕೂಡ ನಮಗೆ ಬೇಗನೆ ಬಂದಿದೆ. ಬಟ್ ಕೊರಿಯರ್ ಇಶ್ಯೂಯಿಂದ ನಮಗೆ ರನ್ನರ್ ಅಪ್ಗೆ ವಿಡಿಯೋ ನಮ್ಮ ಪ್ರೈಸ್ ಸ್ವಲ್ಪ ತಲುಪೋದು ಸ್ವಲ್ಪ ಲೇಟ್ ಆಯಿತು. ಅವ್ರ ಪ್ರೈಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಲೇಟ್ ಆಯಿತು. ಅದಕ್ಕೋಸ್ಕರ ಅವರ ವಿಡಿಯೋ ಕೂಡ ನಮಗೆ ತಲುಪೋದು ಲೇಟ್ ಆಯಿತು. ಒಬ್ಬರೊಬ್ಬರು ವಿಡಿಯೋ ಒಂದೊಂದಿನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ವಿನ್ನರ್ ಹಾಗೂ ರನ್ನರ್ ಅಪ್ ಇಬ್ಬರು ವಿಡಿಯೋ ಕೂಡ ನಾನು ಒಟ್ಟಿಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ರನ್ನರ್ ಅಪ್ ವಿಡಿಯೋ ಬರೋ ತನಕ ಇಷ್ಟು ದಿನ ವೆಯ್ಟ್ ಮಾಡಬೇಕಾಗಿ ಬಂತು. ಇನ್ನು ತಡ ಮಾಡೋದು ಬೇಡ, ಅವರ ನಮ್ಮ ಒಂದು ಸ್ಪರ್ಧೆ ಬಗ್ಗೆ ಅವರ ಒಪಿನಿಯನ್ ಏನೋ ಅವರ ಮಾತನ್ನ ಕೇಳ್ಕೊಂಡು ಬರೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪವಿತ್ರಾಮಯ್ಯ, ಊರು ಪರಂಗಿಪೇಟೆ. ನಾನು ವಾಯ್ಸ್ ಆಫ್ ಕರಾವಳಿ ಸ್ಪರ್ಧೆಯ ಸೀನಿಯರ್ ವಿಭಾಗದ ಸ್ಪರ್ಧೆಯಾಗಿ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡೆದಿರುತ್ತೇನೆ. ವಾಯ್ಸ್ ಆಫ್ ಕರಾವಳಿ ಸ್ಪರ್ಧೆಯ ಆಯೋಜಕರಾದ ಸುಪ್ರೀತಾ ಮೇಡಮ್ ಮತ್ತು ಅವರ ತಂಡಕ್ಕೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಈ ಸ್ಪರ್ಧೆಯ ಬಗ್ಗೆ ಹೇಳೋದಾದರೆ, ಇದು ಎಲ್ರಿಗೂ ಒಂದು ಒಳ್ಳೆಯ ಅವಕಾಶ ತಮ್ಮ ಪ್ರತಿಭೆಯನ್ನು ತೋರಿಸ್ಕೊಡ್ಲಿಕ್ಕೆ. ಎಲ್ಲೂ ಹೋಗಬೇಕಾಗಿರಲಿಲ್ಲ, ಮನೆಯಲ್ಲೇ ಕೂತ್ಕೊಂಡು ಹಾಡಿ ರೆಕಾರ್ಡ್ ಮಾಡಿ ಕಳಿಸುವಂಥದ್ದು. ಈ ಕೊರೋನಾ ಸಂದರ್ಭದಲ್ಲಿ ಮಕ್ಕಳಿಗೆ ಶಾಲೆ ಇಲ್ಲದೆ ಅವರ ಪ್ರತಿಭೆಯನ್ನು ತೋರಿಸ್ಕೊಡ್ಲಿಕ್ಕೆ ಯಾವುದೇ ರೀತಿಯ ಸ್ಪರ್ಧೆ ಏನೂ ಇರಲಿಲ್ಲ. ಈ ಸ್ಪರ್ಧೆಯಿಂದಾಗಿ ಅವರ ಪ್ರತಿಭೆಯನ್ನು ತೋರಿಸ್ಕೊಡ್ಲಿಕ್ಕೆ ಒಂದು ವೇದಿಕೆ ಆಯಿತು. ಹಾಗೆ ದೊಡ್ಡವರಿಗೂ ಅಷ್ಟೇ, ಹಲವಾರು ಸಂಘ ಸಂಸ್ಥೆಗಳಲ್ಲಿ ಈ ಹಬ್ಬದ ಸಮಯದಲ್ಲಿ ಸ್ಪರ್ಧೆಗಳನ್ನೆಲ್ಲ ಆಯೋಜಿಸ್ತಾ ಇದ್ದರು. ಈ ಸಲ ಅದು ಇರಲಿಲ್ಲ. ಹಾಗಾಗಿ ಅವರಿಗೂ ಕೂಡ ಇದೊಂದು ಒಳ್ಳೆಯ ವೇದಿಕೆ ಆಯಿತು, ಒಳ್ಳೆಯ ಅವಕಾಶ ಸಿಕ್ಕಿತ್ತು. ಹಾಗಾಗಿ ನಾನು ಈ ವಾಯ್ಸ್ ಆಫ್ ಕರಾವಳಿಯ ಸ್ಪರ್ಧೆಯ ಆಯೋಜಕರ ಸುಪ್ರೀತಾ ಮೇಡಮ್ ಮತ್ತು ಅವರ ಎಲ್ಲ ತಂಡಕ್ಕೆ ನಮಗೆಲ್ಲ ಒಂದು ವೇದಿಕೆ ಕಲ್ಪಿಸಿಕೊಟ್ಟು ನಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅವರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸುತ್ತಾ, ಇನ್ನು ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡುವ ಶಕ್ತಿಯನ್ನು ಅವರಿಗೆ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತಾ, ನನಗೆ ಅನಿಸಿಕೆಗಳನ್ನು ಹೇಳಲು ಅವಕಾಶ ನೀಡಿದ್ದಕ್ಕಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಪ್ರೀತಾ ಪೂಜಾರಿ ಅವರು ತಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಡೆಸಿದಂತಹ ವಾಯ್ಸ್ ಆಫ್ ಕರಾವಳಿ ಎಂಬ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೆ. ಹಾಗೆ ಅದರಲ್ಲಿ ನನಗೆ ದ್ವಿತೀಯ ಬಹುಮಾನವಾಗಿ ಈ ಟ್ರೋಫಿ ಹಾಗೂ ಪ್ರಮಾಣಪತ್ರ ಜೊತೆಗೆ 1,000 ರೂಪಾಯಿಗಳು ದೊರಕಿರುತ್ತದೆ. ಈ ಸ್ಪರ್ಧೆ ಬಗ್ಗೆ ಹೇಳಬೇಕಂದ್ರೆ, ಸುಪ್ರೀತಾರವರು ಒಂದೊಳ್ಳೆ ಪ್ರಯತ್ನದಿಂದ ಈ ಸ್ಪರ್ಧೆ ಉತ್ತಮ ರೀತಿಯಲ್ಲಿ ಹೊರಹೊಮ್ಮಿದೆ. ಗ್ರಾಮೀಣ ಪ್ರತಿಭೆಗಳನ್ನು ಪರಿಚಯಿಸುವಲ್ಲಿ ಒಂದೊಳ್ಳೆ ಕೆಲಸ ಮಾಡಿದ್ದಾರೆ. ಹೀಗೆ ಇವರ ಪ್ರಯತ್ನ ಮುಂದುವರಿಲಿ ಎಂದು ಕೇಳ್ತಾ, ನನಗೆ ಈ ಸ್ಪರ್ಧೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನನಗೆ ಸಪೋರ್ಟ್ ಮಾಡಿದಂತಹ ನನ್ನ ಎಲ್ಲ ಫ್ರೆಂಡ್ಸ್ ಹಾಗೂ ಹಿತೈಷಿಗಳಿಗೂ ನನ್ನ ಧನ್ಯವಾದಗಳು. ಹಾಗೆ ದೀಪಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು. ಇದಿಷ್ಟು ಅವರ ಒಪಿನಿಯನ್ ಕೇಳಿ ನನಗಂತೂ ತುಂಬಾ ಖುಷಿ ಆಯಿತು. ಇದೇ ರೀತಿ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಇದು ಇವತ್ತಿನ ನನ್ನ ಸಣ್ಣ ವಿಡಿಯೋ ಇಷ್ಟ ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋನಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.